ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಕೋಟೆ ಬೆಟ್ಟಕ್ಕೆ ಟ್ರಾವೆಲ್ ಹೊಡೆದು ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು. ಬನ್ನಿ. ಇವತ್ತು ನಮ್ಮ ಮನೆ ಜೂಲಿ ಬಂತು, ನಿನ್ನೆ ಸಹ ಬಂತು, ಇವತ್ತು ಸಹ ಬಂತು ನಮ್ಮ ಮನೆ ಜೂಲಿ. ಜೂಲಿ 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 ಉಂಟು, ಬರ್ತೀಯಾ? ಬಾ ಬಾ. ಇವತ್ತು ದೂರ ಟ್ರಾವೆಲ್ ಹೊಡೆದು ನಾವು ಕೋಟೆ ಬೆಟ್ಟಕ್ಕೆ ಟ್ರಾವೆಲ್ ಹೊಡೆದು ಅಲ್ಲೇ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು. ಬನ್ನಿ, ಇವತ್ತು ನಾವು ಸೀದಾ ಕೋಟೆ ಬೆಟ್ಟಕ್ಕೆ ಹೋಗುವ. ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು, ಸಂಜೆ ಹೊತ್ತು ಮಳೆ ಬರ್ಬೋದು. ನಿನ್ನೆ ಸಂಜೆ ಹೊತ್ತು ನಮಗೆ, ಸಂಜೆ ಅಲ್ಲ ರಾತ್ರಿ ಒಳ್ಳೆ ರೀತಿಯಲ್ಲಿ ಮಳೆ ಬಂತು. ಇವತ್ತು ನಾವು ದೂರ ಹೋಗುದು ಕೋಟೆ ಬೆಟ್ಟಕ್ಕೆ. ಬನ್ನಿ. ಕೋಟೆ ಬೆಟ್ಟ ಎಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವ ಬಸರಿಕಟ್ಟೆ ಎಂಬ ಪ್ಲೇಸ್ ಅಲ್ಲಿ ಇರುವುದು. ಕೂರ್ಗು, ಸೋಮರಪೇಟೆ, ಮಡಿಕೇರಿ ಆ ಏರಿಯಾದಲ್ಲಿ ಇರುವುದು ಈ ಕೋಟೆ ಬೆಟ್ಟ ಅಂತ. ಇದು ಎಷ್ಟು ಎತ್ತರದಲ್ಲಿ ಉಂಟು? ಸಮುದ್ರ ಮಟ್ಟದಿಂದ 1620 ಮೀಟರ್ ಎತ್ತರದಲ್ಲಿರುವ ಒಂದು ಪ್ಲೇಸ್. ಒಳ್ಳೆ ಒಯ್ಬಿರೋ ಪ್ಲೇಸ್. ಮಡಿಕೇರಿಯಿಂದ ಅಂದಾಜು 15 ಕಿಲೋಮೀಟರ್ ಇರುವುದು. 15-22 ಕಿಲೋಮೀಟರ್, ಕರೆಕ್ಟ್ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ರೀತಿಯಲ್ಲಿ ಹೇಳಿ. ಪಾಂಡವರು ವನವಾಸ ಟೈಮ್ ಅಲ್ಲಿ ಈ ಜಾಗಕ್ಕೆ ಬಂದಿದ್ದಾರಂತೆ, ಕೋಟೆ ಬೆಟ್ಟಕ್ಕೆ. ಈ ಕೋಟೆ ಬೆಟ್ಟ ಮೇಲ್ಭಾಗದಲ್ಲಿ ಟೆಂಪಲ್ ಇದೆ, ಶಿವನ ಟೆಂಪಲ್ ಇದೆ. ನಾನು ಹೇಳುದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತದೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ಉಂಟು. ಇದೊಂದು ಟ್ರಕ್ಕಿಂಗ್ ಮಾಡುವ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಕರ್ನಾಟಕದ 6ನೇ ಸ್ಥಾನದಲ್ಲಿ ಇರುವ ಒಂದು ಪೀಕ್, ಒಂದು ಟ್ರಕ್ಕಿಂಗ್ ಪ್ಲೇಸ್ ಆಗಿದೆ ಈ ಒಂದು ಕೋಟೆ ಬೆಟ್ಟ. ಕೋಟೆ ಬೆಟ್ಟಗೆ ಯಾವ ತಿಂಗಳಲ್ಲಿ ಹೋದ್ರೊಳ್ಳೋದು? ಅಕ್ಟೋಬರ್ ಇಂದ ಮಾರ್ಚ್ ತನಕ ಹೋದ್ರೊಳ್ಳೋದು. ಆ ಟೈಮಲ್ಲಿ ಒಳ್ಳೆ ರೀತಿಯ ಚಳಿಗಾಲ, ಒಳ್ಳೆ ರೀತಿಯ ಕ್ಲೈಮೇಟ್. ಆ ತಿಂಗಳಲ್ಲಿ ಹೋದ್ರೊಳ್ಳೋದು ಅಂತ ಕಾಣ್ತದೆ. ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ಉಂಟು. ಆಗ ಹೇಳಿದ್ದೇನೆ, ಇಲ್ಲಿ ಟಿಕೆಟ್ ಪ್ರೈಸ್ ಇಲ್ಲ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೆ ಕಾರುಗಳಿಗೆ ಪಾರ್ಕಿಂಗ್ ಫೀಸ್ 100 ರೂಪಾಯಿ ಕೊಡ್ಬೇಕಂತ ಕಾಣ್ತದೆ. ಮತ್ತೆ ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ಉಂಟು? 10 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. ಎಷ್ಟು ಗಂಟೆ ಬೇಕು? ಅಂದಾಜು 3-4 ಗಂಟೆ 5 ಗಂಟೆ ಅಂದಾಜು ಬೇಕು ಟ್ರಕ್ಕಿಂಗ್ ಮಾಡ್ಲಿಕ್ಕೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಓದೋವರಿದ್ರೆ ನಮ್ಮ ಕಮೆಂಟ್ ರೀತಿಯಲ್ಲಿ ಹೇಳಿ. ಕೂರ್ಗಿನ 3ನೇ ಅತಿ ಎತ್ತರವಾದ ಶಿಖರವಾಗಿದೆ ಕೋಟೆ ಬೆಟ್ಟ. ಭಯಂಕರವಾಗಿ ಫೇಮಸ್ ಆಗಿರೋ ಪ್ಲೇಸ್ ಈ ಕೋಟೆ ಬೆಟ್ಟ. ಇದು ಬೆಂಗಳೂರಿಂದ 267 ಕಿಲೋಮೀಟರ್ ಉಂಟು. ಮಂಗಳೂರಿಂದ 176 ಕಿಲೋಮೀಟರ್ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ಜೀಪ್ ಸರ್ವಿಸ್ ಎಲ್ಲ ಉಂಟು, ಬೇಕಾದ್ರೆ ಟ್ರಕ್ಕಿಂಗ್ ಮಾಡಬಹುದು. ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ಉಂಟು? 10 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. ಇಲ್ಲಿ ಒಂದು ಎಕ್ಕೋ ವಾಲಿ ಅಂತ, ಎಕ್ಕೋ ವಾಲಿ ನಿಮಗೆ ಗೊತ್ತಾಗಿರ್ಬೋದು. ಹಾಗೆ ಕರೆಯುವಾಗ, ರಿಟರ್ನ್ ಬರುವಾಗ ವಾಯ್ಸ್ ಬರುವ ಆ ಪ್ಲೇಸ್ ಎಲ್ಲ ಉಂಟಂತೆ. ಮತ್ತೊಂದು ಶಿವನ ಟೆಂಪಲ್ ಉಂಟು. ಇದರ ಮೇಲ್ಭಾಗದಲ್ಲಿ ಇರುವುದು ಈ ಕೋಟೆ ಬೆಟ್ಟ ಉಂಟು, ಅದರ ಮೇಲ್ಭಾಗದಲ್ಲಿ ಇರುವುದು ಈ ಪ್ಲೇಸ್. ನೀವು ಓದೋರಿದ್ರೆ ಇನ್ನೊಮ್ಮೆ ಕಾಮೆಂಟ್ ರೀತಿಯಲ್ಲಿ ಹೇಳಿ, ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಗಿಡತನ ಬೆಲ್ ಐಕನ್ ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ನಾಳೆ ಗುಡ್ ಮಾರ್ನಿಂಗ್ ಲೈಫ್ ಒಂದು ವಿಡಿಯೋ ನೋಡುವ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ.